ಭಾನುವಾರ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಬಂಟ್ವಾಳ ತಾಲೂಕಿನಲ್ಲಿ ಹಲವು ಮನೆಗಳಿಗೆ ಹಾನಿ ಸಂಭವಿಸಿದೆ. ಸಜಿಪ ಮುನ್ನೂರು ಗ್ರಾಮದ ಮಡಿವಾಳ ಪಡ್ಪು ಎಂಬಲ್ಲಿ ರಾತ್ರಿ ಬೀಸಿದ ಗಾಳಿ ಮಳೆಗೆ ಬಾಂಕು ಮಡಿವಾಳ ಎಂಬುವರ ಮನೆಗೆ ತೆಂಗಿನ ಮರ ಮುರಿದು ಬಿದ್ದು ಅಪಾರ ನಷ್ಟ ಸಂಭವಿಸಿದೆ. ಮನೆಯ ಮುಂಭಾಗದ ಹೆಂಚಿನ ಚಾವಣಿ ಮುರಿದು ಹೆಂಚುಗಳು ಪುಡಿಯಾಗಿವೆ. ಪಕ್ಕಾಸುಗಳಿಗೆ ಹಾನಿ ಉಂಟಾಗಿದೆ. ಘಟನೆಯ ವೇಳೆ ಮನೆ ಮಂದಿಯೆಲ್ಲ ಕೋಣೆಯಲ್ಲಿದ್ದ ಪರಿಣಾಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸುಮಾರು 50,000 ರೂಪಾಯಿಗಿಂತಲೂ ಅಧಿಕ ನಷ್ಟ ಸಂಭವಿಸಿರುವುದಾಗಿ ತಿಳಿದು ಬಂದಿದೆ. ಸಜಿಪುಮುನ್ನೂರು ಗ್ರಾಮದ ಶಾಂತಿನಗರ ಮಿತ್ತಕಟ್ಟ ಎಂಬಲ್ಲಿ ಲಲಿತಾ ಎಂಬುವರ ಮನೆಗೆ ಸಿಡಿಲು ಬಡಿದಿದೆ. ಸಿಡಿಲಿನ ತೀವ್ರತೆಗೆ ಮನೆಯ ಹಿಂಭಾಗ ಹಾಗೂ ಒಳಭಾಗದ ಕೋಣೆಯ ಗೋಡೆಯ ಕಲ್ಲಿನಲ್ಲಿ ರಂಧ್ರ ಮೂಡಿದೆ. ವಿದ್ಯುತ್ ಪರಿಕರಗಳು ಸಂಪೂರ್ಣ ಸುಟ್ಟು ಹೋಗಿವೆ. ಕಪಾಟಿನಲ್ಲಿದ್ದ ಬಟ್ಟೆ ಬರೆ, ನಗದು, ಚಿನ್ನಾಭರಣಗಳು ಕರಟಿ ಹೋಗಿದೆ. ಲಲಿತಾ ಅವರು ಪತಿ ಹಾಗೂ 2 ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ತನ್ನ ಬಂಧುವಿನ ಮದುವೆಗಾಗಿ ಸಂಗ್ರಹಿಸಿಟ್ಟಿದ್ದ ನಗದು ಕಪಾಟಿನಲ್ಲಿದ್ದ ಸಿಡಿಲಿನ ಆರ್ಭಟಕ್ಕೆ ಸುಟ್ಟು ಹೋಗಿರುವುದಾಗಿ ತಿಳಿಸಿದ್ದು, ಬಡ ಕುಟುಂಬಕ್ಕೆ ಆಘಾತ ನೀಡಿದೆ. ಘಟನಾ ಸ್ಥಳಕ್ಕೆ ಸಜಿಪುಮುನ್ನೂರು ಗ್ರಾಮದ ಲೆಕ್ಕಾಧಿಕಾರಿ ಸ್ವಾತಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಂಭೂರು ಗ್ರಾಮದ ಬೂತಲೆಮಾರು ಎಂಬಲ್ಲಿ ಮುತ್ತಮ್ಮ ಎಂಬುವರ ವಾಸದ ಮನೆಗೆ ಹಾನಿಯಾಗಿದೆ. ಇದೇ ಗ್ರಾಮದ ಕರ್ಕಪಾಲು ಎಂಬಲ್ಲಿ ಸುಂದರ ಎಂಬುವರ ಮನೆ ಜಖಂಗೊಂಡಿದೆ. ಬಂಟ್ವಾಳ ಕಾಲೇಜು ಸಂಪರ್ಕಿಸುವ ರಸ್ತೆಯಲ್ಲಿ ವಿದ್ಯುತ್ ಕಂಬವು ಉರುಳಿ ಬಿದ್ದಿದೆ.